ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಿಲ್ಲ? ಅಡುಗೆ ಮನೆಯಲ್ಲಿ ತುಂಬಾ ಕೆಲಸಕ್ಕೆ ಬರುವಂಥ ಕೆಲವೊಂದು ಟಿಪ್ಸ್ಗಳನ್ನು, ಅದ್ಭುತವಾಗಿರುವಂಥ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಇದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ, ದುಡ್ಡು ಕೂಡ ತುಂಬಾ ನೀವು ಸೇವ್ ಮಾಡ್ಬೋದು. ಜಾಸ್ತಿ ತಲೆ ತಿನ್ನಲ್ಲ, ಎಲ್ಲದನ್ನು ಫಟಾಫಟ್ ಅಂತ ಬೇಗ ಬೇಗ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ನಾವು ಟೈಮನ್ನು ಹೇಗೆ ಸೇವ್ ಮಾಡ್ಬೋದು, ತುಂಬಾ ಬೇಗ ಜಲ್ದಿಯಾಗಿ ಫಟಾಫಟ್ ಅಂತ ಹೇಗೆ ಅಡುಗೆ ಮಾಡ್ಬೋದು ಅಂತ. ಅದರಲ್ಲಿ ಒಂದೇದೇನು ಅಂತಂದರೆ ಕರಿ ಲೀವ್ಸ್ ಇರುತ್ತಲ್ವ, ಅಂದರೆ ಕರಿಬೇವು ಇರುತ್ತಲ್ವ, ನಾವು ಅಂಗಡಿಯಿಂದ ತಂದ ಕೂಡಲೇ ಇದನ್ನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರಿನ ಪಸೆ ಡ್ರೈ ಮಾಡಿಬಿಟ್ಟು ಇದನ್ನ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಪ್ರತಿಯೊಂದು ಅಡುಗೆಗೆ ಕರಿ ಲೀವ್ಸ್ ಬೇಕಾಗುತ್ತೆ. ಅಡುಗೆ ಮಾಡುವಾಗ ನಾವು ಫಟ್ ಅಂತ ತೆಗೆದು ಹಾಕ್ಬೋದು. ಒಂದನೇದಿದು. ಎರಡನೇದೇನು ಅಂತಂದರೆ ಕೆಲವರು ಈ ಮೆಣಸು, ಜೀರಿಗೆ, ಕೊತ್ತಂಬರಿ ಎಲ್ಲ ರಾ ಆಗಿ ಹಾಕ್ತಾರೆ. ಎಸ್ಪೆಷಲಿ ಮಂಗಳೂರಿನವ್ರು ಏನು ಮಾಡ್ತಾರೆ ಅಂತಂದರೆ ಪ್ರತಿ ಅಡುಗೆಗೆ ಇದೆಲ್ಲದನ್ನು ನಾವು ಹುರಿದ್ಬಿಟ್ಟು ಗ್ರೈಂಡ್ ಮಾಡ್ಕೊತೀವಿ. ಇದು ಏನು ಮಾಡಬೇಕು ಅಂತಂದರೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ ಎಲ್ಲ ಇರುತ್ತಲ್ವ, ಇದನ್ನ ಒನ್ ಟೈಮ್ ಹುರಿದಿಡಬೇಕು. ಅಂದರೆ ಒಂದೊಂದು ಕೆ ಜಿ ಅಥವಾ ಅರ್ಧ ಕೆ ಜಿ ತರಿಸಿಬಿಟ್ಟು ಒನ್ ಟೈಮ್ ಹುರಿದ್ಬಿಟ್ಟು ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡುವಾಗೆಲ್ಲ ತುಂಬಾ ಸುಲಭವಾಗಿ ನಾವು ಬಳಸ್ಬೋದು. ಯಾಕಂತಂದರೆ ಟೈಮ್ ತುಂಬ ಸೇವ್ ಆಗುತ್ತೆ. ಹಾಗೆಯೇ ಕೆಲವೊಂದು ನಮಗೆ ಸ್ಪೈಸ್ ಅಥವಾ ಪುಡಿಗಳು ತುಂಬಾ ಬೇಗ ಬೇಕಾಗುತ್ತೆ. ಅಂದರೆ ತುಂಬ ಎಲ್ಲದಕ್ಕೂ ಬೇಕಾಗುತ್ತೆ, ಕೈಗೆ ಎಟಕೋ ರೀತಿಯಲ್ಲಿ ಇಡಬೇಕಾಗುತ್ತೆ. ಇದನ್ನೇನು ಮಾಡಬೇಕು, ಮೆಣಸಿರ್ಬೋದು, ಕೊತ್ತಂಬರಿ, ಜೀರಿಗೆ, ಅರಶಿನ, ಉಪ್ಪು ಮತ್ತು ದಾಲ್ ಡಬ್ಬಗಳು, ಇದೆಲ್ಲ ತುಂಬ ಪ್ರತಿ ಅಡುಗೆಗೆ ಬೇಕಾಗುತ್ತೆ. ಇದನ್ನ ಏನು ಅಂತಂದರೆ ಇಡುವಾಗ ನಾವು ನಮ್ಮ ಅಂದರೆ ಕಬೋರ್ಡ್ ಇರುತ್ತಲ್ವ, ಕಿಚನ್ ಕಬೋರ್ಡ್ ಅಥವಾ ಎಲ್ಲಿ ನಮಗೆ ಜಾಗ ಇರುತ್ತೆ ನಾವು ಈ ಡಬ್ಬಗಳನ್ನು ಇಡ್ತೀವಿ, ಅದರಲ್ಲಿ ಫಸ್ಟ್ ರೋದಲ್ಲಿ ಇಡಬೇಕು. ಯಾಕಂತಂದರೆ ನಮಗೆ ಕೈಗೆ ಎಟುಕೋ ರೀತಿಯಲ್ಲಿ ಇರುತ್ತೆ, ಅದನ್ನ ಅಲ್ಲಿ ಇಲ್ಲಿ ಹುಡುಕೋ ಟೈಮ್ ಉಳಿಯುತ್ತೆ. ಇದರಿಂದ ಕೂಡ ನಾವು ತುಂಬಾ ಟೈಮ್ ಸೇವ್ ಮಾಡ್ಬೋದು. ಇನ್ನೊಂದೇನು ಅಂತಂದರೆ ನಾವು ಈ ಧಾನ್ಯಗಳೆಲ್ಲ ಇರುತ್ತಲ್ವ, ಇದನ್ನ ಬೇಯಿಸುವಾಗ ತುಂಬಾ ಜನ ಏನು ಮಾಡ್ತಾರೆ, ಹಾಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ನೀರಿಗೆ ಹಾಕಿ ಕುಕ್ಕರಲ್ಲೋ ಅಥವಾ ಪಾತ್ರೆಯಲ್ಲಿ ಬೇಯಿಸ್ತಾರೆ. ಬಟ್ ಕಾಳುಗಳನ್ನೆಲ್ಲ ಬೇಯಿಸುವಾಗ ನಮಗೆ ತುಂಬ ಬೇಗ ಬೇಯಬೇಕು, ತುಂಬ ಗ್ಯಾಸ್ ಉಳಿಬೇಕು, ಟೈಮ್ ಸೇವ್ ಆಗಬೇಕು ಅಂತಂದರೆ ಯಾವುದೇ ಕಾಳಿರಲಿ ಅದನ್ನ ಒಂದು 4ರಿಂದ 6 ಗಂಟೆ ನೀರಲ್ಲಿ ನೆನೆ ಹಾಕಿ ಅದಾದ ನಂತರ ನಾವು ಬೇಯಿಸುವಾಗ ಒಂದು ಸ್ವಲ್ಪ ಆಯಿಲ್, ಯಾವುದು ಕೂಡ ಆಗುತ್ತೆ, ಅಡುಗೆಗೆ ಬಳಸುವ ಯಾವುದೇ ಆಯಿಲನ್ನು 1-2 ಡ್ರಾಪ್ ಆಯಿಲನ್ನು ಸೇರಿಸ್ಬಿಟ್ಟು ಬೇಯಿಸಿದರೆ ತುಂಬ ಅಂತಂದರೆ ತುಂಬಾ ಬೇಗ ಬೇಯುತ್ತೆ. ಹಾಗೆಯೇ ಈ ದಾಲ್ ಬೇಯಿಸುವಾಗ ಕೂಡ ಅಷ್ಟೇ, ಯಾವುದೇ ದಾಲ್ ಇರ್ಬೋದು, ಅದನ್ನ ಬೇಯಿಸುವಾಗ ತೊಗರಿಬೇಳೆ ಎಲ್ಲ ಬೇಯಿಸುವಾಗ ಜಸ್ಟ್ ಒಂದು ಅಟ್ಲೀಸ್ಟ್ 15 ನಿಮಿಷದಿಂದ 30 ನಿಮಿಷ ಆದರೂ ಇದನ್ನ ಬೇಯಿಸೋಕ್ಕಿಂತ ಮುಂಚೆ ನಾವು ನೀರಲ್ಲಿ ನೆನೆ ಹಾಕಿ ಇಟ್ಟರೆ ಈ ದಾಲ್ ಅಥವಾ ಬೇಳೆಗಳನ್ನು ತುಂಬಾ ಬೇಗ ಬೇಯಿಸ್ಬೋದು. ಇದನ್ನು ಕೂಡ ಅಷ್ಟೇ, ಬೇಯಿಸುವಾಗ 1-2 ಡ್ರಾಪ್ ನೀವು ಕುಕ್ಕಿಂಗ್ ಆಯಿಲ್, ಯಾವುದು ಬೇಕಾದರೂ ಆಗುತ್ತೆ, ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡ್ರೆ ತುಂಬಾ ಬೇಗ ಬೇಯುತ್ತೆ. ಹಾಗೆಯೇ ತರಕಾರಿ, ಸೊಪ್ಪು ಎಲ್ಲ ನಾವು ತುಂಬ ಜಲ್ದಿಯಾಗಿ ಅಡುಗೆ ಮಾಡಬೇಕು, ಟೈಮ್ ಇಲ್ಲ ಅಂತಂದರೆ ಏನು ಮಾಡ್ಬೋದು, ನಾವು ಬೆಳಗ್ಗೆಗೆ ಅಡುಗೆಗೆ ಬೇಕು ಅಥವಾ ಸಾಯಂಕಾಲಕ್ಕೆ ಅಡುಗೆಗೆ ಬೇಕು ಅಂತಂದರೆ ಬೆಳಗ್ಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಬೆಳಗ್ಗೆಗೆ ಅಡುಗೆಗೆ ಬೇಕು ಅಂತಂದರೆ ನೈಟ್ ನಮಗೆ ಪುರ್ಸೋತಿದ್ದಾಗ ಇದನ್ನ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ಹಾಗೆಯೇ ಸೊಪ್ಪು ಕೂಡ ಅಷ್ಟೇ, ಸೊಪ್ಪನ್ನು ಕೂಡ ನಾವು ತಗೊಂಬಂದು ತೊಳೆದ್ಬಿಟ್ಟು ಅದರ ನೀರಿನ ಪಸೆ ಒಂದು ಸ್ವಲ್ಪ ಹೋಗಬೇಕು. ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ರೆ ನೀರಿನ ಪಸೆ ಆರುತ್ತೆ. ಅದನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಆ ಪಾತ್ರೆಯನ್ನು ಕ್ಲೋಸ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾವು ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಟೈಮ್ ಅಡುಗೆಗೆ ರೆಡಿ ಮಾಡುವಾಗ ಇಮ್ಮಿಡಿಯೇಟಾಗಿ ನಮಗೆ ಕೈಗೆ ಸಿಗುತ್ತೆ, ತುಂಬಾ ಟೈಮ್ ಸೇವ್ ಆಗುತ್ತೆ. ಹಾಗೆಯೇ ಚಪಾತಿ ಹಿಟ್ಟು ಕೂಡ ಇದೇ ಥರ ಮಾಡ್ಬೋದು. ಚಪಾತಿ ಹಿಟ್ಟನ್ನು ನಾವು ಬೆಳಗ್ಗೆ ಎದ್ದು ಕಲಸಿ ಮಾಡಬೇಕು ಅಂತಂದರೆ ತುಂಬ ಟೈಮ್ ಬೇಕಾಗುತ್ತೆ. ನೈಟೇ ನಾವು ಕಲಸಿಟ್ಟು ಅಲ್ಯೂಮಿನಿಯಂ ಫಾಯಿಲ್ ಬರುತ್ತಲ್ವ, ಅದರಲ್ಲಿ ಸುತ್ತಬಿಟ್ಟು ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ನೀವು ಚಪಾತಿ ಹಿಟ್ಟನ್ನು ಕಲಸಿಬಿಟ್ಟು ಹಾಗೆಯೇ ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಅಥವಾ ಫ್ರಿಜ್ಜಲ್ಲಿ ಹಾಗೆಯೇ ಇಟ್ಟರೆ ನಿಮ್ಗೆ ಗೊತ್ತಿರುತ್ತೆ ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು, ಚೆನ್ನಾಗಿರಲ್ಲ, ಹೊರಗಡೆ ಲೇಯರ್ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ ಅಥವಾ ಕಲರ್ ಚೇಂಜ್ ಆಗುತ್ತೆ. ಇದು ಫ್ರೆಶ್ ಆಗಿರಬೇಕು ಅಂತಂದರೆ ಅಲ್ಯೂಮಿನಿಯಂ ಫಾಯಿಲ್ ಸಿಗುತ್ತೆ ಅಂಗಡಿಗಳಲ್ಲಿ. ಅಲ್ಯೂಮಿನಿಯಂ ಫಾಯಿಲಲ್ಲಿ ಹಿಟ್ಟನ್ನು ಕಲಿಸ್ಬಿಟ್ಟು ರ್ಯಾಪ್ ಮಾಡಿ ಫ್ರಿಜ್ ಒಳಗಡೆ ಇಟ್ಟರೆ ನೀವು ಇವಾಗ ಮಾಡಿದಷ್ಟೇ ಫ್ರೆಶ್ ಆಗಿರುತ್ತೆ. ನಾವು ಯಾವಾಗ ಚಪಾತಿ ಮಾಡ್ತೀವಿ ಆವಾಗ ನಾವು ತೆಗೆದು ಮಾಡ್ಬೋದು. ಅಂದರೆ ಇದು ಜಾಸ್ತಿ ದಿನ ಇರಲ್ಲ, ಒಂದು 24 ಗಂಟೆ ಫ್ರೆಶ್ ಆಗಿರುತ್ತೆ. ಇನ್ನೊಂದು, ಅಡುಗೆಗೆ ಉಪ್ಪು ಖಾರ ಜಾಸ್ತಿ ಆದರೆ ಅದನ್ನ ಅಡ್ಜಸ್ಟ್ ಮಾಡ್ಬೋದಾ? ಖಂಡಿತವಾಗಿ ಅಡ್ಜಸ್ಟ್ ಮಾಡ್ಬೋದು. ಅಡುಗೆಗೆ ಉಪ್ಪು ಖಾರ ಜಾಸ್ತಿ ಆದರೆ ಅಡ್ಜಸ್ಟ್ ಮಾಡುವಂಥ ತುಂಬಾ ಟಿಪ್ಸ್ಗಳನ್ನು ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೇನೆ. ಎಸ್ಪೆಷಲಿ ಉಪ್ಪು ಮತ್ತು ಖಾರ ಜಾಸ್ತಿ ಆದರೆ ಆಲೂಗಡ್ಡೆ ಇರುತ್ತಲ್ವ, ಯಾವುದೇ ಕರಿ ಇರ್ಬೋದು, ಪದಾರ್ಥಗಳಿರ್ಬೋದು, ಒಂದು ಆಲೂಗಡ್ಡೆನ ನೀಟಾಗಿ ತೊಳೆದ್ಬಿಟ್ಟು, ಸಿಪ್ಪೆ ಇದ್ರೂ ನಡೀತದೆ, ಸಿಪ್ಪೆ ತೆಗೆದ್ರೂ ನಡೀತದೆ, ಅದನ್ನ ಕಟ್ ಮಾಡಿಬಿಟ್ಟು ಒಂದು 4-5 ಪೀಸ್ ಆಲೂಗಡ್ಡೆನ ಪದಾರ್ಥದಲ್ಲಿ ಅಥವಾ ಗ್ರೇವಿಯಲ್ಲಿ ಹಾಕಿ 1 ಗಂಟೆ ಬಿಟ್ಟು ಆಮೇಲೆ ತೆಗಿಬೋದು. ಇಲ್ಲ ನಿಮಗೆ ಆಲೂಗಡ್ಡೆ ನೀವು ತಿಂತೀರಿ ಅಂತಂದರೆ ಆಲೂಗಡ್ಡೆನ ಸ್ವಲ್ಪ ಬೇಯಿಸಿಬಿಟ್ಟು ಬೇಕಾದರೂ, ಉಪ್ಪು ಹಾಕದೆ ಬೇಯಿಸಬೇಕು, ಬೇಯಿಸಿಬಿಟ್ಟು ಬೇಕಾದರೂ ಈ ಪದಾರ್ಥ ಅಥವಾ ಕರಿ ಗ್ರೇವಿಗಳಿಗೆ ಹಾಕಿ ಇಡ್ಬೋದು.
ಆಲೂಗಡ್ಡೆ ಏನು ಮಾಡುತ್ತೆ ಅಂತಂದರೆ ಉಪ್ಪಿರುತ್ತಲ್ವ ಅಥವಾ ಖಾರದ ಅಂಶ ಇರುತ್ತಲ್ವ ಪದಾರ್ಥದಲ್ಲಿ ಅದನ್ನ ಹೇಳ್ಕೊಳ್ಳುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದು, ಮೊಸರು ನಮ್ಮ ಯಾವುದೇ ಪದಾರ್ಥಕ್ಕೆ ಸೂಟ್ ಆಗುತ್ತೆ. ಏನು ಮಾಡ್ಬೋದು, ಒಂದು ಅರ್ಧ ಕಪ್ ಕಾಲು ಕಪ್ ಮೊಸರನ್ನು, ದಪ್ಪ ಮೊಸರನ್ನು ನಾವು ಪದಾರ್ಥಕ್ಕೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಕೂಡ ಉಪ್ಪು ಮತ್ತು ಖಾರದ ಅಂಶ ಕಮ್ಮಿ ಆಗುತ್ತೆ. ಮೊಸರು ಪದಾರ್ಥದಲ್ಲಿ ಮಿಕ್ಸ್ ಆದರೂ ಏನೂ ಆಗಲ್ಲ. ನಾವು ತುಂಬಾ ಕರಿ ಗ್ರೇವಿ ಮಾಡುವಾಗ ಮೊಸರನ್ನು ಬಳಸ್ತೀವಿ. ಮೊಸರನ್ನು ಬೇಕಾದರೂ ನಾವು ಹಾಕೋಬಹುದು. ಹಾಗೆಯೇ ಕೆಲವರು ನೀರು ಹಾಕಿ ಬೇಕಾದರೂ ಅಡ್ಜಸ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಲಿಂಬೆ ಮತ್ತು ಅಥವಾ ವೆನಿಗರನ್ನು ಹಾಕಿ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು. ಸಕ್ಕರೆ ಸ್ವೀಟ್ ಪದಾರ್ಥ ತಿಂತೀವಿ ಅನ್ನೋರು ಸ್ವಲ್ಪ ಸಕ್ಕರೆ ಬೇಕಾದರೂ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಇನ್ನೊಂದು ಅದ್ಭುತವಾಗಿರೋ ಟಿಪ್ಸ್ ಇದೆ. ಅದು ಏನು ಅಂತಂದರೆ ಗೋಧಿ ಹಿಟ್ಟಿರುತ್ತಲ್ವ, ಅದರ ಉಂಡೆ ಮಾಡಿಕೊಂಡು ನಾವು ಚಪಾತಿಗೆ ಹೇಗೆ ಉಂಡೆ ಮಾಡ್ತೀವಿ ಆ ಥರ ಒಂದೆರಡು ಉಂಡೆ ಚಿಕ್ಕದು ಉಂಡೆ ಮಾಡಿ ಒಂದು 2-3 ಉಂಡೆನ ಈ ಪದಾರ್ಥದಲ್ಲಿ ಹಾಕಿಬಿಟ್ಟು 1 ಗಂಟೆ ನಂತರ ತೆಗೆದ್ರೆ ಕೂಡ ಆ ಉಂಡೆಗೆ ಉಪ್ಪಿನಂಶ ಎಲ್ಲ ಎಳ್ಕೊಂಡು ತುಂಬಾ ಬೇಗ ಉಪ್ಪು ಮತ್ತು ಖಾರ ಅಡ್ಜಸ್ಟ್ ಆಗೋಗುತ್ತೆ. ಈ ಥರ ಬೇಕಾದರೂ ನಾವು ಮಾಡ್ಬೋದು. ಇನ್ನು ಈ ಸೊಪ್ಪು ತರಕಾರಿಗಳನ್ನೆಲ್ಲ ಜಾಸ್ತಿ ದಿನ ನಾವು ಹೇಗೆ ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕರಿಬೇವನ್ನು ನಾವು ಹೇಗೆ ಸ್ಟೋರ್ ಮಾಡಿರ್ಬೋದು. ಕರಿಬೇವನ್ನು ತಂದ ಕೂಡಲೇ ತೊಳೆದು ಬಿಡಬೇಕು. ತೊಳೆದ್ಬಿಟ್ಟು ಆ ಎಲೆಗಳಲ್ಲಿರುವಂಥ ನೀರನ್ನೆಲ್ಲ ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು ಡ್ರೈ ಮಾಡಿಬಿಟ್ಟು ಎಲೆಗಳನ್ನೆಲ್ಲ ರಿಮೂವ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಬಟ್ ಡಬ್ಬದಲ್ಲಿ ಹಾಕುವಾಗ ಎಲೆಗಳ ಮೇಲೆ ಪಸೆ ಇರಬಾರ್ದು. ಪಸೆ ಇದ್ದರೆ ಕೊಳ್ತು ಹೋಗುತ್ತೆ. ಈ ಥರ ಮಾಡೋದ್ರಿಂದ ತುಂಬ ದಿನ ಕರಿಲು ಫ್ರೆಶ್ ಆಗಿರುತ್ತೆ. ಸೇಮ್ ರೀತಿಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ತಂದ ತಕ್ಷಣ ತೊಳೆದ್ಬಿಟ್ಟು ನೀರಿನ ಪಸೆ ಎಲ್ಲ ಆರಿಸ್ಬಿಟ್ಟು ನೀಟಾಗಿ ಕಟ್ ಮಾಡಿ ಅದನ್ನ ಮತ್ತೆ ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆನೋ ಒಂಚೂರು ಬಿಸಿಲಿಗೆ ಇಟ್ಬಿಟ್ಟು, ಅಂದರೆ ತುಂಬ ಬಿಸಿಲು ಅಂತಂದರೆ ತುಂಬ ಬಿಸಿಲಿರಬಾರ್ದು. ಕೊತ್ತಂಬರಿ ಸೊಪ್ಪಿದು ಏನಂತಾರೆ ಅದರದ್ದು ಕಲರ್ ಚೇಂಜ್ ಆಗಬಾರ್ದು. ನೀರಿನ ಪಸಷ್ಟೇ ಆರಬೇಕು. ಆರಿದ ನಂತರ ಈ ಸೊಪ್ಪನ್ನು ಕ್ಲೀನ್ ಮಾಡಿ ನಾವು ಕಟ್ ಮಾಡಿ ಒಣಗಿಸಿರುವಂಥ, ಅಂದರೆ ನೀರಿನ ಪಸ ಆರಿಸಿರುವಂಥ ಸೊಪ್ಪನ್ನು ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ನನ್ನ ಮಾತು ನಂಬಿ 3-4 ವಾರ ತುಂಬಾ ಫ್ರೆಶ್ ಆಗಿರುತ್ತೆ. ಯೂಶ್ವಲ್ ಆಗಿ ನಾನು ಇದೇ ಥರ ಮಾಡೋದು. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ನಾವು ಯಾವುದೇ ಅಡುಗೆ ಮಾಡುವಾಗ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ತೀವಿ. ಪಟ್ಟಂತ ಫ್ರಿಜ್ಜಿಂದ ತೆಗೆದು ಹಾಕಿ ಬಿಡ್ಬೋದು. ತುಂಬಾ ಟೈಮ್ ಸೇವ್ ಆಗುತ್ತೆ, ನಿಮಗೆ ದುಡ್ಡು ಕೂಡ ಸೇವ್ ಆಗುತ್ತೆ. ಹಾಗೆಯೇ ಪಾಲಕ್ ಸೊಪ್ಪು, ಅರಿವೆ ಸೊಪ್ಪು ಅಥವಾ ದಂಟು ಸೊಪ್ಪೆಲ್ಲ ಬರುತ್ತಲ್ವ, ಇದನ್ನ ನಾವು ಏನು ಮಾಡ್ಬೋದು ಅಂತಂದರೆ ಇದನ್ನು ಕೂಡ ಅಷ್ಟೇ ತೊಳೆದ್ಬಿಟ್ಟು ಕಟ್ ಮಾಡಬೇಕು. ನೀರಿನ ಪಸೆ ಆರಿಸಿನೇ ಇದನ್ನು ಕೂಡ ಅಷ್ಟೇ ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು ನೀರಿನ ಪಸೆ ಆರಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಕ್ಲೋಸ್ ಮಾಡಿ ಫ್ರಿಜ್ ಒಳಗಡೆ ಇಡಬೇಕು. ಫ್ರೀಝರಲ್ಲೆಲ್ಲ, ಫ್ರಿಜ್ಜಲ್ಲಿ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟರೆ 1 ವಾರ ಆದರೂ ಫ್ರೆಶ್ ಆಗಿರುತ್ತೆ. ನೀವು ಸೊಪ್ಪು ಸಾಂಬಾರು, ದಾಲ್ ಫ್ರೈ ಅಥವಾ ಏನೇ ಬೇಕಾದರೂ ಮಾಡಿ ಈ ಸೊಪ್ಪನ್ನು ನಾವು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಟೊಮೆಟೊ ಹಣ್ಣನ್ನು ಕೂಡ ಅಷ್ಟೇ ತಂದ ತಕ್ಷಣ ತೊಳೆದ್ಬಿಟ್ಟು ನೀರಿನ ಪಸೆ ಆರಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಪೇಪರ್ ಕವರ್ ಕೂಡ ಆಗುತ್ತೆ, ಅಥವಾ ದೊಡ್ಡ ಒಂದು ಡಬ್ಬ ಕೂಡ ಆಗುತ್ತೆ. ಅದರಲ್ಲಿ ಹಾಕಿಬಿಟ್ಟು ನೀವು ಫ್ರಿಜ್ ಒಳಗಡೆ ಇಟ್ಟರೆ ಫ್ರೆಶ್ ಆಗಿಡುತ್ತೆ. ಬಾಳೆಹಣ್ಣು ನಮಗೆ ತುಂಬ ದಿನ ಫ್ರೆಶ್ ಆಗಿರಬೇಕು ಅಂತಂದರೆ ತಂದ ತಕ್ಷಣ ಅದನ್ನ ಬಿಡಿಸಬಾರ್ದು. ಅದು ದಂಟು ಇರುತ್ತಲ್ವ, ದಂಟಿಗೆ ನೀವು ಒಂದು ಪ್ಲಾಸ್ಟಿಕ್ಕಿಂದ ರ್ಯಾಪ್ ಮಾಡಬೇಕು. ಕಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಇಟ್ಬಿಟ್ರೆ ತುಂಬ ದಿನ ಬರುತ್ತೆ. ಮತ್ತು ಬಾಳೆಹಣ್ಣನ್ನು ಬೇರೆ ಹಣ್ಣುಗಳ ಜೊತೆ ಇರಬಾರ್ದು. ಡೈರೆಕ್ಟಾಗಿ ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ಬೀಳುವ ಹತ್ರ ಇರಬಾರ್ದು. ಒಂದು ಕತ್ಲೆ ಕೋಣೆಯಲ್ಲಿ ಅಥವಾ ಎಲ್ಲಿ ಸೂರ್ಯನ ಬೆಳಕು ಬೀಳಲ್ಲ ಆ ಪ್ರದೇಶದಲ್ಲಿ ನಾವೇನು ಮಾಡಬೇಕು, ಬಾಳೆಹಣ್ಣನ್ನು ಒಂದೊಂದಾಗಿ ಕಿತ್ಬಿಟ್ಟು ಅದರ ತೊಟ್ಟಿಗೆ ಪ್ಲಾಸ್ಟಿಕ್ಕನ್ನು ರ್ಯಾಪ್ ಮಾಡಿ ಬೇಕಾದರೂ ಇಡ್ಬೋದು. ಅಥವಾ ಫುಲ್ ಹೋಲ್ ಬಂಚಿಗೆ ನಾವು ಪ್ಲಾಸ್ಟಿಕ್ಕನ್ನು ರ್ಯಾಪ್ ಮಾಡಿ ಒಂದು ರಬ್ಬರ್ ಬ್ಯಾಂಡಿಂದ ಸುತ್ತಬಿಟ್ಟು ದಂಟಿಗಷ್ಟೇ, ಫುಲ್ ಬಾಳೆಹಣ್ಣಿಗಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬರೀ ದಂಟಿಗಷ್ಟೇ ಪ್ಲಾಸ್ಟಿಕನ್ನು ರ್ಯಾಪ್ ಮಾಡಿ ನಾವು ಒಂದು ಕಡೆ ಇಟ್ಬಿಟ್ರೆ ತುಂಬಾ ದಿನ ತುಂಬ ಹಣ್ಣಾಗದೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ನಾನು ಇವತ್ತು ನಿಮಗೆ ಕೊಡುತ್ತಿರುವಂತಹ ಕಿಚನ್ ಟಿಪ್ಸ್. ಇದರಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ತುಂಬ ಜನರಿಗೆ ಇದ್ರ ಉಪಯೋಗ ಕೂಡ ಆಗುತ್ತೆ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡ್ಬೋದೇ ನೋಡ್ಬೋದು. ಇನ್ನೊಂದು ಏನು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಕಿಚನ್ ಟಿಪ್ಸದು ಕೆಲವೊಂದು ಲಿಂಕ್ಸ್ಗಳನ್ನು ಹಾಕಿರ್ತೇನೆ. ಅಂದರೆ ಇವಾಗ ನಾನು ಏನು ಹೇಳಿದ್ದೇನೆ ಅದನ್ನ ಕೆಲವೊಂದು ನಾನು ಮಾಡಿ ಕೂಡ ತೋರಿಸಿದ್ದೇನೆ, ಬೇರೆ ವಿಡಿಯೋಗಳನ್ನು ಹಾಕಿದ್ದೇನೆ. ಅದನ್ನು ಕೂಡ ನೀವು ಇನ್ ಡಿಟೇಲ್ ಆಗಿ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.